ಹ್ಯಾಪಿ ಮಾರ್ನಿಂಗ್. ಕೇಳ್ತಾ ಇದೆಯಾ? ನನ್ನ ವಾಯ್ಸ್ ನಿಮ್ಗೆ ಕೇಳ್ತಾ ಇದೆಯಾ? ಕೇಳ್ತದೆ. ರಘು ನಾಯ್ಕ ಅವ್ರಿಗೆ ಕೇಳ್ತಾ ಇದೆಯಾ? ವಿಕ್ ಪಣ್ಣ ಅಂತ ಇದೆ, ಅದ್ಯಾರು? ಅವ್ರಿಗೆ ಕೇಳ್ತಾ ಇದೆಯಾ? ವಿಕ್ ವಸಂತಳ ಐಪಾಡ್ ನಿಮ್ಗೆ ಕೇಳ್ತಾ ಇದೆಯಾ? CHIT ಅವ್ರಿಗೆ ಕೇಳ್ತಾ ಇದೆಯಾ? ಕೇಳುವವರನ್ನು ಮಾತ್ರ ನಾನು ಇಟ್ಕೊಳ್ಳೋದು ಇಲ್ಲಿ. ಓಕೆ, ಅಟ್ಲೀಸ್ಟ್ ನೀವು ರಿಪ್ಲೈ ಮಾಡಿ. ಮೊದಲು ಕಂಡೀಷನ್ ಏನ್ ಹೇಳಿದ್ದು? ನೀವು ಗ್ರೂಪ್ ಅಲ್ಲಿ ಇದ್ರೋ 25 ಪುಸ್ತಕ ಓದಿದ್ರು ಏನು ಮಾಡಿದ್ರು ತುಳು ಬರೋದಿಲ್ಲ. ಮಾತಾಡ್ಲಿಕ್ಕೆ ಯಾವ್ದೇ ಲ್ಯಾಂಗ್ವೇಜ್ ಇರ್ಲಿ ಬಾಯಿ ಬಿಟ್ರೇನೆ ಬರೋದು. ನಿಮ್ಮ ಮುಖ ತೋರಿಸ್ತೀನಿ, ಮುಖ ತೋರಿಸ್ ಪರವಾಗಿಲ್ಲ, ಬಟ್ ನೀವು ಬಾಯಿ ಬಿಡ್ಬೇಕು. ಓಕೆ, ಅದು ಫಾಲೋ ಮಾಡಿ ಸ್ಟ್ರಿಕ್ಟ್ ಆಗಿ. ಓಕೆ, ಗುಡ್. ಎಲ್ಲರೂ ಕಲೀಲಿಕ್ಕೆ ರೆಡಿನಾ? ಆರ್ ಯು ರೆಡಿ? ಸರ್ ರೆಡಿ. ಗ್ರೇಟ್. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಮೈಂಡ್ ಫ್ರೀ ಮಾಡ್ಕೊಳ್ಳೋಣ. ಓಕೆ, ಯಾವ ತರ? 1 minute. ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಎಲ್ಲಿ ಕೂತ್ಕೊಂಡಿದ್ದೀರಾ ಹಂಗೆ ಅಲ್ಲೇ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಓಕೆ, ನಿಮ್ಮ ಬ್ಯಾಕ್ ಬೋನ್ ಸ್ಟ್ರೈಟ್ ಇರ್ಲಿ. ಬ್ಯಾಕ್ ಬೋನ್ ಸ್ಟ್ರೈಟ್. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಮೈಂಡ್ ಫ್ರೀ ಮಾಡ್ಕೊಳ್ಳೋಣ. 1 ನಿಮಿಷ. ಓಕೆ, ಯಾವ ತರ? ನಂದು ವಿಡಿಯೋ ಇಲ್ಲಿ ಲೈವ್ ಹೋಗ್ತದಲ್ಲ. ಓಕೆ, ಚಿನ್ನ ನಿಮ್ಮ ಎದೆಯನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ಪೋಸ್ಚರ್, ಕಾನ್ಫಿಡೆಂಟ್ ಪೋಸ್ಚರ್. ಓಕೆ, ನೀವು ಯಾವ ತರ ಡಲ್ ಮೂಡ್ ಅಲ್ಲಿ ಇದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅನ್ನು ಕರೆಕ್ಟ್ ಮಾಡ್ಕೊಂಡ್ರೆ your mind will be correct. Okay, our body language, body condition is directly proportional to your mood. ನೀವು ನೋಡಿರ್ಬೋದಲ್ಲ, ಯಾವುದೇ ಒಂದು ಸೂಪರ್ ಮ್ಯಾನ್ ತಗೊಳ್ಳಿ, ಹೆಂಗೆ ನಿಂತಿರ್ತಾರೆ ಅವರು ಅಲ್ವಾ? ಈಗ ಸ್ಪೈಡರ್ ಮ್ಯಾನ್ ಇರ್ಲಿ, ಫ್ಯಾಂಟಮ್ ಇರ್ಲಿ, ಅಥವಾ ನಮ್ಮ ಇಂಡಿಯನ್ ಹನುಮಂತ ಇರ್ಲಿ, ಅವ್ರು ನಿಂತ್ಕೊಳ್ಳೋ ಪೊಸಿಷನ್ ನೋಡಿದ್ದೀರಾ? ಓಕೆ, ಆ ತರ ನಿಮ್ಮ ಬಾಡಿಯನ್ನು ಸ್ಟ್ರೈಟ್, ಬ್ಯಾಕ್ ಬೋನ್ ಸ್ಟ್ರೈಟ್ ಇರ್ಲಿ, ಚಿನ್ ಅಪ್ ಇರ್ಲಿ, ಕೂತ್ಕೊಳ್ಳಿ ಪರವಾಗಿಲ್ಲ. ಓಕೆ, ಚಿನ್ ಅಪ್. ಈಗ ನಾನು ಹೇಳ್ತೇನೆ, ಬ್ರೀದಿಂಗ್ ಹೇಳ್ತೇನೆ. ಯಾವ ತರ ಬ್ರೀದಿಂಗ್ ಮಾಡ್ಬೇಕಂದ್ರೆ ಸ್ಟೆಪ್ ಬ್ರೀದಿಂಗ್. ಓಕೆ, ಒಂಥರ ಫುಲ್ಲು ತಗೊಳ್ತೀರಾ ಉಸಿರನ್ನು. 1 2 3 4 5, ಆಮೇಲೆ 1 2 ಅಂತ ಹೇಳ್ತೇನೆ. ಇನ್ನೊಂದು ಸೆಕೆಂಡ್ ರೌಂಡ್ ಬ್ರೀತ್ ತಗೊಳ್ತೀರಾ, ಅಂದ್ರೆ ಕಂಪ್ಲೀಟ್ ಮಾಡ್ತೀರಾ, ಫುಲ್ ಆಗುತ್ತೆ ಅವಾಗ. ಓಕೆ, ಫಸ್ಟ್ ಅಲ್ಲಿ ಸ್ವಲ್ಪ ಆಗುತ್ತೆ, ಸ್ವಲ್ಪ ಜಾಗ ಇರುತ್ತಲ್ಲ, ಅದಕ್ಕೆ ಇನ್ನೊಂದು ರೌಂಡ್. ಓಕೆ, ಆಮೇಲೆ ಹೋಲ್ಡ್ ಮಾಡ್ತೀರಾ, ಆಮೇಲೆ ರಿಲೀಸ್ ಮಾಡ್ತೀರಾ. ಓಕೆ, ಬ್ರೀತ್ ಇನ್, ಹೋಲ್ಡ್, ಬ್ರೀತ್ ಔಟ್. ಓಕೆ, ಮಾಡೋಣ. ಓಕೆ, ಸ್ಟ್ರೇಟ್ ಕೂತ್ಕೊಳ್ಳಿ. ಬ್ರೀತ್ ಇನ್ 1 2 3 4 5. ಸ್ಟೆಪ್ 1 2. ಹೋಲ್ಡ್ 1 2 3 4 5. Breathe out 1 2 3 4 5. Breathe in 1 2 3 4 5. Step 1 2 3. Hold 1 2 3 4 5. Breathe out 1 2 3 4 5. Breathe in 1 2 3 4 5. Step
1, 2, 3. Hold. 1, 2, 3, 4, 5. Breathe out. Breathe in. 1, 2, 3, 4, 5. Step. 1, 2, 3. Hold. Breathe. 1, 2, 3, 4, 5. Breathe out. 1, 2, 3, 4, 5. Last round. Breathe in. 1, 2, 3, 4, 5. Step. 1, 2, 3, 4. Hold. 1, 2, 3, 4, 5. Breathe out. 1, 2, 3, 4, 5. Keep close eyes. ಈಗ ನಿಮ್ಮ ಮೈಂಡ್ ಅಬ್ಸರ್ವ್ ಮಾಡಿ. ಫುಲ್ ಮೈಂಡ್ ಝೀರೋ ಆಗಿದೆ. ಎಂಟಿ ಮೈಂಡ್. ನೋ ಓವರ್ ಥಿಂಕಿಂಗ್, ನೋ ಓವರ್ ಥಾಟ್ಸ್. ಕೂಲ್ ಅದನ್ನ ಅಬ್ಸರ್ವ್ ಮಾಡಿ. ನಿಮ್ಮ ಮೈಂಡ್, ಯುವರ್ ಮೈಂಡ್ ಇಸ್ ನೌ ವೆರಿ ಕೂಲ್. Now we are open to learn, focus to learn. Okay. Close your eyes, open your eyes. Okay. How you feel? Charge it. Charge ಮಾಡ್ಕೊಂಡ್ರಾ? Yes, sir. ಅಲ್ಲ ಸುಮ್ಮನೆ ನಾನು ಏನು ಹೇಳ್ತಿದ್ದೆ ನೋಡ್ತಾ ಇದ್ದೀರಾ? It's very, very important. Unlearning before learning. Sometime. ನಮ್ಮ ಮೈಂಡ್ ಕೂಲ್ ಇರ್ಬೇಕು. ಓಕೆ. ಯಾರಿಲ್ಲಿ ಫಸ್ಟ್ ಟೈಮ್ ಅಟೆಂಡ್ ಆಗ್ತಿದ್ದೀರಾ? Is the first time attender? ಇದು ಫಸ್ಟ್ ಸೆಷನ್ ಯಾರ್ದು? ನಿಮ್ ಪರಿಚಯ ಹೇಳಿ. ನೀನು ಹೇಳ್ಬೇಕು. ಅವ್ರು ಯಾರು ಹೇಳ್ತಾ ಇದ್ದಾರೇಮ್ಮ? ಹೌದು. ರಘುನಾಯ್ಕ ಅವರು ಹೇಳಿ. ಹಲೋ. ಓಕೆ. ಏನು? ವಸಂತಿ ಆಚಾರ್ಯ. ವಸಂತಿ ಆಚಾರ್ಯ. ಓಕೆ. ಪ್ರಾಯ ಎಳಪ. ಗ್ರೇಟ್. ಸ್ವಲ್ಪ ಊರು? ಊರು ಉಡುಪಿ. ಓಕೆ. ಉಪ್ಪುಣು ಬ್ಯಾಂಗ್ಳೂರು. ಬ್ಯಾಂಗ್ಳೂರು. ಇಂಕೆ ಶಿವಳ್ಳಿ ತುಳು ಬರ್ಪುಣು. ಈರ್ನ ತುಳು ಬರ್ಪುಜಿ ಸಮ ಬರ್ಪುಜಿ. ಎರಡು ಜೋಕ್ಳು. ಮಲ್ಲಾಯ ಇಂಜಿನಿಯರ್. ಆಯಗೆ ಎರಡು ಜೋಕ್ಳು. ಒಂಜ್ ಮಾಣಿ ಒಂಜ್ ಪೊಣ್ಣು. ಕಿಣ್ಣಾಯ ಡಾಕ್ಟರ್. ಆಯಗ ஒரு பொண்ணு, ಒಂಜಿ ಪೊಣ್ಣು. ಪೊಣ್ಣು ಮಗಳು. ಈತ ಯಾವ ಇಂಟ್ರೊಡಕ್ಷನ್? ಜೋಕ್ಲೆಗೆ ತುಳು ಬರ್ಪುಂಡ? ಜೋಕ್ಲೆಗೆ ಬರ್ಪುಜಿ. ಹಸ್ಬೆಂಡ್ ಬರ್ಪುಂಡು. ಡಾಕ್ಟರ್ ಮೂಳೆ ಉಳ್ಳೇರು. ಲೈನ್ ಉಳ್ಳೇರು ಡಾಕ್ಟರ್. ಡಾಕ್ಟರ್ ಮಿಸೆಸ್ ಶಿ ಇಸ್ ಆಲ್ಸೋ ಡಾಕ್ಟರ್. ಇರುವರೆಗೆ ಬರ್ಪುಜಿ. ಓಕೆ. ಅದಾನೆ ಮಿಸ್ ಆಂಡಾಗ್ಲೆಗೆ ಅವ್ರಿಗೆ ಯಾಕೆ ಮಿಸ್ ಆಯ್ತು ತುಳು? ಓಕೆ. ನೆಕ್ಸ್ಟ್ ಚೈತ್ ಅಂದ್ರೆ ಯಾರದು? ಚೈತ್. ಇಲ್ಲಿ ಬರುವಾಗ ಮಾತಾಡ್ಬೇಕಾಯ್ತಾ? ನಂದು ಎಫರ್ಟ್ ಇರೋದು ನಿಮ್ಮನ್ನು, ನಂದು ಅಕೌಂಟಬಿಲಿಟಿ ತಗೊಳ್ತೇನೆ. ಇಫ್ ಯು ಆರ್ ಓಪನ್ ಟು ಲರ್ನ್, ಐ ವಿಲ್ ಟೀಚ್ ಯು. ಐ ವಿಲ್ ಮೇಕ್ ಯು ಟು ಸ್ಪೀಕ್ ತುಳು. ಓಕೆ. ಯಾಕಂದ್ರೆ ನಂದು ಎಫರ್ಟ್ ಇಲ್ಲಿ ಹೋಗ್ಬಾರ್ದು. ಅದಕ್ಕೆ ನಾನು ಏನಾದ್ರೆ ಕೇಳುವಾಗ ನೀವು ರಿಪ್ಲೈ ಮಾಡ್ಬೇಕು. CH8 ಯಾರದು?
ಓಕೆ ವಿಐಕೆ ಪನ್ ಯಾರದು? You can speak any language here which is comfortable to you. Hello. Yeah, tell me. Hello. What is your name? Just My name is Rang. 1 minute. Call your mother and father if you're there. On 5 minutes, sit with. Ask them. Okay. Hello sir, namaskara. Namaskara. Video unmute ಮಾಡ್ಕೊಳ್ಳ್ಯಾ? 1 second sir. Oh my God. ಒಂದೇ ನಾವು Sorry, one. ನಾನೊಂದು ಟಿಪ್ಸ್ ಹೇಳ್ತೇನೆ. Oh, sorry. ಒಂದು ನಿಮಿಷ. That's a problem. On the video. ಓಕೆ, ಒಂದು ಟಿಪ್ಸ್ ಹೇಳ್ತೇನೆ. ನೀವು ನಿಮ್ಮನ್ನು ಎಷ್ಟೋ ಪರಿಚಯ ಮಾಡ್ಕೊಳ್ಳಿ, ನಿಮ್ಮ ಮುಖ ತೋರಿಸಿಲ್ಲ ಅಂದ್ರೆ ಅವ್ರು ಯಾರಿಗೂ ನೆನಪಿರೋದು ಯಾರು. ಓಕೆ, ಪರಿಚಯ ಹೇಳಿದ್ರೆ ಮಾತ್ರ. So come here. ಓಕೆ, ಟೆಲ್ ಮಿ. No, come here. Look at my computer. Look here. I want you to see this. Okay, sir. ഞാൻ ചൈതന്യ. നമസ്കാരം. పల్లె ఈయన నెట్వర్క్ స్లో అయిపోడు. రెండు జోకులు ముಲ್ಪ సరాంగ్ మిత్ర టూలిరో. ఓకే, ప్రాబ్లం ఉంది. ఈయన నెట్వర్క్ స్లో ఉండాంది. నీకు ఊరు ఇత్తిప్పునోళ్ళు ಅಂದ್ ನೆಟ್ವರ್ಕ್ ಸ್ಲೋ ಉಂಡು. ಓಕೆ, ನೀಗ ವಾ ಊರು ಉಳ್ಳಾರೆ ಎಂಕ್ಲು ಬಂಟು ಇತ್ತೆ ಎಂಕ್ಲು ಟೊಡುಲ್ಲ ಟೊರಾಂಟೊ. ಓಕೆ ಓಕೆ, ಟೊರಾಂಟೊ. ಗ್ರೇಟ್ ಗ್ರೇಟ್. ಮುಲ್ಪ ಊರು వాళ్ళు ಮೂಲ ಕುಡ್ಲಾಡು ಊರು వాళ్ళు ಬಂಟ್ವಾಳ ಪುತ್ತೂರು. ಪುತ್ತೂರು. ಓಕೆ, ಬಂಟ್ವಾಳ ಪುತ್ತೂರು. ಓಕೆ. ಈರೆಗೆ ಬುಕ್ ಏನ್ ಹಸ್ಬೆಂಡ್ 2 ಜನ ತುಳು ಬರ್ಕೊಂಡ ಅಂದಂದ್ ಬರ್ಬು ಆಗಲ್ಲ 2 ಜನ ಜೋಕ್ ಚೂಚು ಬರ್ಬು. ఈయన నెట్వర్క్ మస్తు స్లో ఉండు. ఈయన అందాజు పాతేరొందులే. ఓకే, గ్రేట్ గ్రేట్. ಅಂದ್ ಸಾರಿ ನನ್ನ ನೆಟ್ವರ್ಕ್ ಸ್ಲೋ ದನ್. ಓಕೆ, ಗೆಸ್ ಓಕೆ. ಜಸ್ಟ್ get all right. unmute your video. Okay, great. ಸುರೇಶ್ ಅವರಿದ್ದೀರಾ? ಸರ್ ಇದ್ದೀನಿ. ನಿಮ್ಮ ಪರಿಚಯ ಮಾಡಿಕೊಡಿ ಅವರಿಗೆ, ತುಳುವಳ್ಳಿ ಮಾಡ್ಕೊಡ್ಬೇಕು ನೀವು. ಎನ್ನ ಪುದರ್ ಸುರೇಶ. ಯಾನು ಎನ್ನ ಸ್ವಂತ ಬಿಸ್ನೆಸ್ ಮಂತೊಂದುಲ್ಲೆ. ಯಾನು ಬ್ಯಾಂಗ್ಳೂರ್ ಇಪ್ಪುನ. ಎಂಕೆ ಒಂಜಿ ಮಗ್ಗೆ ಒಂದು ಆಯ್ನ ಪುದರ್ ಶಿವ. ಒಂಜಿ ಪಲಗಿ ಆಲನ ಪುದರ್ ಮಂಜುಳಾ. ಒಂಜಿ ಮಗಳ ಏನ ಮಗಳ ಮಗೇನ? ಪಲಗಿ ಮೀನ್ಸ್ ಅಕ್ಕ ಏನಂತೆ ಪಲಗಿ. ಅಕ್ಕ ಅಂದ್ರೆ ಪಲ್ದಿ ಪಲ್ದಿ ಅಥವಾ ಅಕ್ಕ ಅಂತಾನೆ ಹೇಳ್ಬೋದು, ಅಥವಾ ಪಲ್ದಿ. ಅಕ್ಕನ ಪುದರ್ ಮಂಜುಳಾ. ಎಂಕ್ ರೊಡ್ಡು ಜೋಕುಲು. ರೊಡ್ಡು ಜೋಕುಲು. ಸುರತ ಮಗನ ಹೆಸರು ವಿಹಾನ್. ರೆಡ್ಡದ ಮಗನ ಹೆಸರು ದೈವಿಕ್. ಹೆಸರು ಪುದರ್, ನೇಮ್ ಪುದರ್. ಎನ್ನ ಬುಡದಿಯ ಪುದರ್ ಭವ್ಯ. ಓಕೆ, ಬುಕ್ಕ ತಲ ಊರು. ವಾಟ್ ಇಸ್ ಯುವರ್ ಹಾಬೀಸ್?
ಹೆಂಗೆ ಕ್ರಿಕೆಟ್ ಗೊಬ್ಬರ ಪಂಡ ಇಷ್ಟ. ಹ್ಮ್ ಆ, ಬ್ಯಾಂಗ್ಳೂರ್ ಸರ್, ಕನ್ನಡ ಊರು ಬ್ಯಾಂಗ್ಳೂರ್. ಓಕೆ, ನಾವು ಒನ್ ಮೋರ್ ಅಸೈನ್ಮೆಂಟ್ ಫಾರ್ ಯು. ಇದನ್ನೇ ಫಾಸ್ಟ್ ಆಗಿ ಹೇಳಿ. ಏನ ಪುದರಂಚ ಏನ ಮಗನ ಪುದರಂಚ ಇನ್ಕ್ರೀಸ್ ಫಾಸ್ಟ್ ಸ್ಪೀಡ್. Okay. You know little bit. Now you have to connect it fast. ಎನ್ನ ಪುದರ್ ಸುರೇಶ್, ಎನ್ನ ಬುಡದಿ ಪುದರ್ ಭವ್ಯ, ಎನ್ನ ಮಗನ ಸುರತ ಮಗನ ಪುದರ್ ವಿಹಾನ್, ಎನ್ನ ಕಡೆದ ಅಕೇರಿ ಮಗನ ಹೆಸರು ದೈವಿಕ್, ಎನ್ನ ಆಯಾಗ ಸುರತ ಮಗನ ವಯಸ್ಸು ಪ್ರಾಯ 7 ವರ್ಷ, ಕಡೆತ ಮಗ ಹೆಸರು ಸಾರಿ ಆಜಿ ತಿಂಗೋಲ್. ఆయన ఎడ్జి ఇంటర్నేషనల్ స్కూల్ ఓదొందుల్ల, యాను మహాలక్ష్మి ఒట్లే ఇప్పున. ఆయన ఎన్న అక్కన పుదర్ మంజుಳ, ఎన్న ಮೆಗ್ದಿಯ ಪುದರ್ ಮೆಗ್ಗೆನ ಪುದರ್ ಶಿವ. ಯಾನು ಎನ್ನ ಸ್ವಂತ ಬೆಲೆ ಮತ್ತೊಂದುಲ್ಲೆ, ಯಾನು ಮಾಸ್ಟರ್ ಡಿಗ್ರಿ ಮಲ್ತದೆ. Okay, great. What you learn now? ಆವಾಗಕ್ಕೆ ಇವಾಗ ಏನ್ ಡಿಫರೆನ್ಸ್ ಬಂತು? ಸ್ವಲ್ಪ ಕಾನ್ಫಿಡೆಂಟ್ ಬಂತು ಅಲ್ವಾ? ನಾರ್ಮಲ್ ಆಗಿ ನಾವು ಸ್ಲೋ ಮಾತಾಡಿದಾಗ ಏನಾಗುತ್ತೆ, ಸ್ಟಕ್ ಆಗ್ಬಿಡ್ತೇವೆ ಒಂದ್ಸಲ. ಓಕೆ, ಸರಿಯಾ ತಪ್ಪಂತ ನಮ್ಗೆ ಅಲ್ಲಿ ಅನಲೈಸ್ ಮಾಡ್ಲಿಕ್ಕೆ ನಾವು ಏನನ್ನ ಟ್ರೈ ಮಾಡ್ತಿರ್ತೇವೆ. ಸೊ ಸ್ವಲ್ಪ ಇನ್ಕ್ರೀಸ್ ಮಾಡುವಾಗ ಫೋಕಸ್ ಇರುತ್ತೆ ಒಂದು, ಮತ್ತೆ ಒಂದು ಕಾನ್ಫಿಡೆಂಟ್ ಬಂದಿರುತ್ತೆ ಅದು. ಓಕೆ, ಮೈಂಡ್ ಕನೆಕ್ಟ್ ಮಾಡ್ಲಿಕ್ಕೆ ಈಸಿ. ಒನ್ಸ್ ಯು ಲರ್ನ್, ಯು ಟ್ರೈ ಟು ಇನ್ಕ್ರೀಸ್ ಯುವರ್ ಸ್ಪೀಡ್. ಓಕೆ, ಆಸ್ ಅದರ್ ಲ್ಯಾಂಗ್ವೇಜ್ ಯು ಸ್ಪೀಕಿಂಗ್, ರೈಟ್? ಒಂದ್ಸಲ ಕಲಿಯುವಾಗ ಸ್ವಲ್ಪ ನಿಧಾನ ಇರ್ಲಿ. ಓಕೆ, ಗೋ ವಿತ್ ಸ್ಲೋ. ಬಟ್ ಒನ್ ಸೆಕೆಂಡ್ ಟೈಮ್ ಆರ್ ಥರ್ಡ್ ಟೈಮ್ ಯು ಕ್ಯಾನ್ ಇನ್ಕ್ರೀಸ್. Okay, good. Other technique for you, all you people. Okay, while watching any YouTube videos or anything, no, for learning purpose, anything, you can increase the speed of video. So 1 hour video you can watch in half an hour or less than that also. You know that technique? ಗೊತ್ತಾ ಎಲ್ರಿಗೂ? ಕೆಲವು ಸಲ ನಾವು ವಿಡಿಯೋ ನಮ್ಗೆ ನೋಡ್ಲಿಕ್ಕೆ ಟೈಮ್ ಇರೋದಿಲ್ಲ. ಓಕೆ, ವಿಡಿಯೋ ನಮ್ಗೆ ನೋಡ್ಲಿಕ್ಕೆ ಟೈಮ್ ಇರೋದಿಲ್ಲ, ತುಂಬಾ ಬ್ಯುಸಿ ಇರ್ತೇವೆ. ಬಟ್ ನಾವೇನ್ ಮಾಡ್ಬೋದು, ನಾವು ಸ್ಪೀಡ್ ಇನ್ಕ್ರೀಸ್ ಮಾಡ್ಬೋದು ವಿಡಿಯೋದ್ದು. ಇಲ್ಲಿ ಯಾವ್ದೋ ಒಂದು ತಗೊಂಡ್ರೆ, ನೀವು ವಿಡಿಯೋ ಅಂತ ತಗೊಂಡ್ರೆ, ಓಕೆ, ಇಲ್ಲಿ ಸೆಟ್ಟಿಂಗ್ ಅಲ್ಲಿ ನೋಡಿ ಪ್ಲೇಬ್ಯಾಕ್ ಸ್ಪೀಡ್ ಇದೆ ಅಲ್ಲ, ನಮ್ ಮೈಂಡ್ ಅಷ್ಟೇ ಗ್ರಾಪ್ಸ್ ಮಾಡ್ಕೊಳ್ಳುತ್ತೆ. ನಾವು ಮೈಂಡ್ ಇಸ್ ವೆರಿ ಪವರ್ಫುಲ್. Okay, even with speed also you can get the same result, even feeling, understanding, nothing. Okay, try with any movie. Okay, now just increase bit by bit speed. 125, 1.5 up to 2 is there, so you can watch 2-hour video in 1 hour if you see in second speed. But before to this twice, you try with the practice with the other lower speed. Okay, interesting. ಏನಾದ್ರು ಕಲ್ತ್ರೆ ಇದರಿಂದ? ಓಕೆ, ಈಗ ಎಲ್ಲೊಂದು ತುಂಬಾ ನೀವು ನೋಡ್ಲಿಕ್ಕೆ ಇರುತ್ತೆ ವಿಡಿಯೋ, ಯಾರಿಗೆ ಟೈಮ್ ಇದೆ ಬಟ್ ಸ್ಕಿಪ್ ಮಾಡ್ಲಿಕ್ಕಿಲ್ಲ. ಸೊ ಏನ್ ಮಾಡ್ಬೋದು, ಸೆಕೆಂಡ್ ಸ್ಪೀಡ್ ಅಲ್ಲಿ ನೋಡ್ಬೋದು, ಬೇಗ ಆಗುತ್ತೆ ಅದು. ನಾವು ಮೈಂಡ್ ಅಷ್ಟೇ ತಗೊಳುತ್ತೆ. ಈವನ್ ಫೀಲಿಂಗ್ ಕೂಡ ಅಷ್ಟೇ. ಕಾಮಿಡಿ ವಿಡಿಯೋ ನೋಡಿದ್ರು ಅಷ್ಟೇ ನಮ್ಗೆ ಎಫೆಕ್ಟ್ ಸಿಗುತ್ತೆ ಅದ್ರಲ್ಲಿ. ಯಾಕಂದ್ರೆ ನಮ್ದು ಮೈಂಡ್ ಪವರ್ ಗೊತ್ತಿಲ್ಲ ನಮ್ಗೆ ಅಷ್ಟೇ. ಅವರ್ ಮೈಂಡ್ ಇಸ್ ಟೂ ಪವರ್ಫುಲ್. ಓಕೆ, ಗ್ರೇಟ್. ಈಗ ಇದೆಲ್ಲ ಬಿಟ್ಟಾಕಿ
ಓಕೆ. ತುಳು ಅಲ್ಲಿ ಗ್ರೀಟಿಂಗ್ಸ್ ಮಾಡ್ಲಿಕ್ಕೆ ಗೊತ್ತಾ? ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿದ್ದು. ಓಕೆ. ಆಲ್ ಆರ್ ಇನ್ ಅವರ್ ಯೂಟ್ಯೂಬ್ ಚಾನೆಲ್, ರೈಟ್? Yes, sir. ಇಲ್ಲಿದೆ ನಮ್ಮ ಚಾನೆಲ್, ಈ ಚಾನೆಲ್. ಓಕೆ. ನಂಗೆ ಗ್ರೂಪ್ ಅಲ್ಲಿ ಹಾಕ್ತೇನೆ ನೋಡಿ, ಚಾಟಿಂಗ್ ಅಲ್ಲಿ ಹಾಕ್ತೇನೆ, ಸಬ್ಸ್ಕ್ರೈಬ್ ಆಗಿ. ಓಕೆ. ಅದರ್ ಥಿಂಗ್ ಇಸ್ ಅವರ್ ವಾಟ್ಸಪ್ ಗ್ರೂಪ್. ಯಾವುದು? ಈ ಗ್ರೂಪ್ ಅಲ್ಲಿ ಇರ್ಬೇಕು ನೀವು ಎಲ್ರು. ಬಲೆ ತುಳು ಕಲ್ಪುಗ ವರ್ಷನ್ 2. ವರ್ಷನ್ 1 ನಾನು ಡಿಲೀಟ್ ಮಾಡಿದ್ದೇನೆ ಸುರೇಶ್ ಅವರೇ. Okay. ಅದು ತುಂಬಾ ವರ್ಷದಿಂದ ರನ್ ಆಗ್ತಿತ್ತು, ಬಟ್ ಐಡ್ಲ್ ಅಲ್ಲಿ ಇತ್ತು, ಬಟ್ ಇನ್ಆಕ್ಟಿವ್ ಮೋಡ್ ಅಲ್ಲಿ. ಓಕೆ, ಹ್ಯಾವ್ ಟು ರಿಫ್ರೆಶ್. ಓಕೆ, ಇಲ್ಲಿ ಎಲ್ರು ಇದ್ದೀರಾ? ಪ್ಲೀಸ್ ಜಾಯಿನ್ ಗ್ರೂಪ್, ಇನ್ವೈಟ್ ಟು via link. Okay, I will invite you to. If you're not there, please join there. Okay. Okay. If you see this channel, no, daily one post will be there. I will post daily one Tulu Gade phrases. Okay, with the audio. Observe ಮಾಡಿದಿರಾ? ಈ ತರ ಒಂದು ಪೋಸ್ಟ್ ಮಾಡ್ತೇನೆ ನಾನು. ಡೈಲಿ ಒಂದೊಂದು ಗಾದೆ ಪೋಸ್ಟ್ ಮಾಡ್ತೇನೆ. ಅದೊಂದು 1 ನಿಮಿಷ 2 ನಿಮಿಷ ಇರುತ್ತೆ. ಓಕೆ, ಅದು ನೀವು ಇದು ಮಾಡ್ಬೋದು. ಅಂಗೈ ಒಡ್ಡಂದಿನಾಯೆ ಮುಂಗೈ ಒಡ್ಡೆನ. ಅಂಗೈ ಒಡ್ಡಂದಿನಾಯೆ ಮುಂಗೈ ಒಡ್ಡೆನ. ಅಂಗೈ ಪಾಮ್, ಒಡ್ಡಂದಿನಾಯೆ ಒಡ್ಡು ಮೀನ್ಸ್ ಕೈ ಚಾಚುದಂತ ಹೇಳ್ತೀವಲ್ಲ, ಚಾಚುದಂತ ಹೇಳ್ತೀವಲ್ಲ, giving hand, supporting hand, like that. ಒಡ್ಡಂದಿನಾಯೆ ಮುಂಗೈ. ಈ ತರ ಒಂದು ಸಣ್ಣ ಸಣ್ಣ ವಾಕ್ಯ ಮಾಡಿ ಹಾಕ್ತೇನೆ ನಾನು. ಓಕೆ, ಅದನ್ನೊಂದು ಹ್ಯಾಬಿಟ್ ಆಗಿ ಇಟ್ಕೊಳ್ಳಿ, ನೋಡುವಂತದ್ದು. ಅಥವಾ ಪ್ಲೇ ಲಿಸ್ಟ್ ಅಲ್ಲಿ ಹಾಕೊಂಡು ನಿಮ್ಮ ಟಿವಿಯಲ್ಲಿ ಕೂಡ ರನ್ ಮಾಡ್ಬೋದು ನಿಮ್ಮ ಫ್ರೀ ಟೈಮ್ ಅಲ್ಲಿ. ಓಕೆ, ಗ್ರೇಟ್. ವಿಕ್ಕಿ, ಶ್ವೇತಾ, ಮಣಿಯಾ. ಶ್ವೇತಾ ಲಾಸ್ಟ್ ಕ್ಲಾಸ್ ಅಲ್ಲಿ ಅಟೆಂಡ್ ಆಗಿದ್ರಲ್ಲ. ಓಕೆ, ಈಗ ತುಳುವಲ್ಲಿ ಫಸ್ಟ್ ಟೈಮ್ ಗ್ರೀಟಿಂಗ್ಸ್ ಮಾಡೋದು ಹೆಂಗೆ ಗೊತ್ತಾ? ಲಾಸ್ಟ್ ಕ್ಲಾಸ್ ಐ ವಿಲ್ ಲರ್ನ್, ಐ ಥಿಂಕ್. ದಾನೆ ಸುರೇಶರೇ ಏನ್ ಚೋಲಾರು? Edde, sir. ದಾನೆ ಮಣಿಯಾ ಸರ್, ಮಣಿಕಂಠ ಸರ್, ದಾನೆ ಎಡ್ಡೆ ಒಳ್ಳೆ ಸರ್, ಎಡ್ಡೆ ಒಳ್ಳೆ. ಗುಡ್ ಗುಡ್. ದಾನೆ ಎಡ್ಡೆ. ಓಕೆ, ಕೆಲಸ ನಮಸ್ಕಾರ ಅಂತ ಆಡ್ ಮಾಡಿ. ನಮಸ್ಕಾರ ಶ್ವೇತಾ, ದಾನೆ ಎಂಚೊಲ್ಲರು, ದಾನೆ ಎಡ್ಡೆ ಎಂಚೊಲ್ಲರು, ಹುಷಾರುಳ್ಳೆ. ಆ ತರ ಹೋಗುತ್ತೆ ಕಮ್ಯುನಿಕೇಶನ್. ಓಕೆ, ಗುಡ್. ದಾನೆ ಎಡ್ಡೆ, ದಾನೆಗೆ ಸಫಿಕ್ಸ್ ಆಡ್ ಮಾಡ್ಬೋದು. ನಿಮ್ದು ಹೆಸರು ಹೇಳ್ಬೋದು, ದಾನೆ ಸುರೇಶ್ವರಿ, ದಾನೆ ಶ್ವೇತಾ, ದಾನೆ ಆ ತರ. ಓಕೆ, ದಾನೆ ಕುಸುಮ, ದಾನೆ ಕುಸುಮಕ್ಕ. ಓಕೆ, ಬಟ್ ಇಲ್ಲಿ ನೀವು ಎಲ್ಡರ್ ಮತ್ತೆ ಇದು ನೋಡ್ಬೇಕು, ಯಾರ್ದದ್ದು ವಾಯ್ಸ್ ಬರ್ತಿರೋದು. ಸ್ಯಾನ್ ಮ್ಯೂಟ್ ಮಾಡಿದ್ದೇನೆ. ಓಕೆ, ಇಲ್ಲಿ ನೀವು ರೆಸ್ಪೆಕ್ಟೆಡ್ ಫಾರ್ಮ್ ನೋಡ್ಬೇಕು. ಇಫ್ ಯುವರ್ ಎಲ್ಡರ್ ಇದ್ರೆ ಅವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಓಕೆ, ಇನ್ ಅವರ್ ಲ್ಯಾಂಗ್ವೇಜ್, ಇನ್ ಇಂಡಿಯನ್ ಲ್ಯಾಂಗ್ವೇಜ್ ಯು ವಿಲ್ ರೆಸ್ಪೆಕ್ಟ್ ಅವರ್ ಎಲ್ಡರ್, ರೈಟ್? ಓಕೆ, ಅದಕ್ಕೆ ಅವಾಗ ಏನಾಗತ್ತೆ, ಸತೀಶರೇ, ಓಕೆ, ಅಣ್ಣಿರೇ, ಅಕ್ಕಿರೇ ಅಥವಾ ಅಜ್ಜಿರೇ, ಆತರ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು. ಓಕೆ, ಯು ಹ್ಯಾವ್ ಟು ಯೂಸ್ ರೆಸ್ಪೆಕ್ಟೆಡ್ ಫಾರ್ಮ್ ಆಫ್ ನೌನ್ ಆರ್ ಎನಿಥಿಂಗ್. ಓಕೆ, ಸತೀಶರೇ, ಶೆಟ್ರೆ. ಇಲ್ಲಿ ರಿಲೇಷನ್ ಕೂಡ ಆಗ್ಬೋದು, ಅಣ್ಣ, ಅಕ್ಕ, ಅಜ್ಜ, ಅಜ್ಜಿ, ಅಜ್ಜಿರೇ, ಆತರ
ರಿಲೇಷನ್ ಅನ್ನು ಆಡ್ ಮಾಡಿ, ಅವಾಗ ಇನ್ನು ಕ್ಲೋಸ್ ಆಗುತ್ತೆ ನಿಮ್ದು ಫಸ್ಟ್ ಇಂಟ್ರಾಕ್ಷನ್ ಕಮ್ಯುನಿಕೇಶನ್. ಓಕೆ, ದಾನೆ ಅಜ್ಜಿರೆ ಮತ್ತೊಂದು ಗೆಡ್ಡೆ ಪುಳ್ಳಿ ಒನ್ ಪೇರ್ ಎಂಚೊಲ್ಲರ್, ಅದಾದ್ಮೇಲೆ ಎಂಚೊಲ್ಲರ್ ಹೇಗಿದ್ದೀರಾ, ಹೌ ಆರ್ ಯು, ಹುಷಾರುಲ್ಲೆ, ನಾನು ಹುಷಾರುಲ್ಲೆ. ಓಕೆ, ಎಡ್ಡೆ ಮೀನ್ಸ್ ಗುಡ್ ಮೀನಿಂಗ್, ಬಟ್ ಯು ಹ್ಯಾವ್ ಟು ಕಂಪಲ್ಸರಿ ಹ್ಯಾವ್ ಟು ರಿಪ್ಲೈ ವಿತ್ ಎಡ್ಡೆ ಓನ್ಲಿ. ಎಡ್ಡೆ ಇಜ್ಜಿ ನಾಟ್ ಗುಡ್ ಅಂತ ಹೇಳಿಕ್ಕಿಲ್ಲ ಸ್ಟಾರ್ಟಿಂಗ್ ಮಾತಾಡುವಾಗ. ದಾನೆ ಸಸ್ಯರಿ ಅಂದ್ರೆ ದಾಲ ಇಜ್ಜಿ ಅಂತ ಇದ್ರೆ ಅದು ಕಲ್ಚರ್ ಇಲ್ಲ ಅಂತ. ಓಕೆ, ಯಾವಟು ನೀವು ಹುಷಾರಿಲ್ಲ ಅಂದ್ರೆ ನಾವು ಎಡ್ಡೆ ಅಂತಾನೆ ಹೇಳ್ಬೇಕು. ಓಕೆ, ದಟ್ ಈಸ್ ಒನ್ ಕೈಂಡ್ ಆಫ್ ಪಾಸಿಟಿವ್ ಅಫರ್ಮೇಶನ್. ಆ ತರ ಅಂದ್ರೆ ರಿಚುವಲ್ ನಮ್ದು. ಓಕೆ, ಅದು ಆದ್ಮೇಲೆ ಇಂಚೌಲ್ಲರ ಹುಷಾರುಲ್ಲೆ, ಇಂಚೌಲ್ಲೆ, ಆಮೇಲೆ ಮಾತಾಡೋದು ಸ್ಟಾರ್ಟ್ ಮಾಡೋದು. ಓಕೆ, ದ ಸೆಕೆಂಡ್ ಲೆವೆಲ್ ಕಮ್ಯುನಿಕೇಶನ್. ಆಫ್ಟರ್ ದಟ್ ಇಟ್ ವಿಲ್ ಬಿಗಿನ್ ಎಂಚೌಲ್ಲರ್, ಹುಷಾರುಲ್ಲೆ. ಓಕೆ, ಇವನ್ ಅದ್ರ ಜೊತೆ ನೀವು ಕಮ್ಯುನಿಟಿಯನ್ನು ಆಡ್ ಮಾಡಬಹುದು. ಓಕೆ, ನಮ್ಮ ಮಂಗಳೂರಲ್ಲಿ ಆತರ ಕಮ್ಯುನಿಟಿಯನ್ನು ವಿತ್ ಕಮ್ಯುನಿಟಿ ಸರ್ನೇಮ್ ಆಡ್ ಮಾಡಿ ಹೇಳ್ತಾರೆ. ಓಕೆ, ಬೇರೆ ಕಡೆ ಹೇಳಿದ್ರೆ ಅದು ಸ್ವಲ್ಪ ಕಮ್ಯುನಿಟಿ ಹೆಸರು ಇದ್ರೆ ಸ್ವಲ್ಪ ಇದು ಆಡ್ ಕಾಣುತ್ತೆ, ಫೀಲ್ ಮಾಡ್ಕೊಳ್ತಾರೆ. ಬಟ್ ನಮ್ಮ ಊರಲ್ಲಿ ಮಂಗಳೂರಲ್ಲಿ ಎಸ್ ಓಕೆ ವಿತ್ ಅಲ್ಲಿ ರೆಸ್ಪೆಕ್ಟ್ ಕೊಡ್ಬೇಕು ಆ ಕಮ್ಯುನಿಟಿಗೆ. ಈಗ ದಾನೆ ಶೆಟ್ರೆ, ಓಕೆ, ದಾನೆ ರೈಕ್ಲೆ, ದಾನೆ ಗೌಡ್ರೆ, ದಾನೆ ಭಟ್ರೆ, ದಾನೆ ಪೂಜಾರ್ಲೆ, ದೀಸ್ ಆರ್ ದ ಕಮ್ಯುನಿಟಿ. ಓಕೆ, ಆ ಕಮ್ಯುನಿಟಿ ಇದನ್ನ ತಿಳ್ಕೊಂಡು ನಾವು ಈ ತರ ಒಂಥರ ಹೇಳುವಂಥದ್ದು, ವಿಶ್ ಮಾಡುವಂಥದ್ದು. ಓಕೆ, ಬಟ್ ಅಲ್ಲಿ ನೀವು ಹ್ಯಾವ್ ಟು ಯೂಸ್ ರೆಸ್ಪೆಕ್ಟೆಡ್ ಫಾರ್ಮ್ ಆಫ್ ದಟ್ ಕಮ್ಯುನಿಟಿ. ಓಕೆ, ಈಗ ದಾನೆಗೌಡ, ದಾನೆ ಶೆಟ್ಟಿ ಅಂತ ಹೇಳಿದ್ರೆ ವಾಪಸ್ ನಿಮ್ಗೆ ಬೈತಾರೆ. ಓಕೆ, ದಾನೆ ಶೆಟ್ರೆ, ಓಕೆ, ದಾನೆ ಗೌಡ್ರೆ, ದಾನೆ ಭಟ್ರೆ, ದಾನೆ ಪೂಜಾರ್ರೆ, ಈ ತರ ಹೇಳ್ಬೇಕು. ಓಕೆ, ಈವನ್ ನಿಮ್ಮ ಆಕ್ಯುಪೇಷನ್ ಜಾಬ್ ಅಲ್ಲಿ ಕೂಡ ಹೇಳ್ಬೋದು. ದಾನೆ ಮೇಸ್ತ್ರಿಲೆ, ದಾನೆ ಟೈಲರ್ಲೆ, ಆ ತರನು ಯೂಸ್ ಮಾಡುವಂತ ಇದಿದೆ ಫಸ್ಟ್ ಗ್ರೀಟಿಂಗ್ಸ್ ಅಲ್ಲಿ. ಓಕೆ, ಇದು ಗೊತ್ತಾಯ್ತಾ? ಗೊತ್ತಾಂಡ್ರಿ ಸರ್. ಗೊತ್ತಾಯ್ತು. ಓಕೆ, ಗ್ರೇಟ್ ಗ್ರೇಟ್. ಯಾರಿಗೆ ಗೊತ್ತಾಗಿಲ್ಲ, ಗೊತ್ತಾದ್ರೆ ಹ್ಯಾಂಡ್ ರೈಸ್ ಮಾಡಿ. ಅಲ್ಲಿ ಡಿಜಿಟಲ್ ಹ್ಯಾಂಡ್ ರೈಸಿಂಗ್ ಇದೆ, ಯಾವ್ದು ರಿಯಾಕ್ಷನ್ ಅಲ್ಲಿ ಹೋದ್ರೆ ಈ ತರ. ಓಕೆ, ಸುರೇಶ್ ಅವ್ರಿಗೆ ಗೊತ್ತಾಯ್ತು, ರಘು ಅವರಿಗೆ ಗೊತ್ತಾಯ್ತು. ಡಿಜಿಟಲ್ ಹ್ಯಾಂಡ್ ರೈಸ್ ಮಾಡಿ, ಥಮ್ಸ್ ಅಪ್. ಶ್ವೇತಾ ಅವರಿಗೆ ಗೊತ್ತಾಗಿಲ್ಲ, ಮಣಿ ಅವರಿಗೆ ಗೊತ್ತಾಗಿಲ್ಲ, ವಸಂತ ಅವರಿಗೆ ಗೊತ್ತಾಗಿಲ್ಲ. ವಸಂತ ಅವರಿಗೆ ಗೊತ್ತಾಯ್ತು. ಎಸ್, ಯು ಹ್ಯಾವ್ ಟು ಯೂಸ್ ಡಿಜಿಟಲ್ reaction in your app. No, you can find the digital reaction button. Okay, Shweta, yes. Oh, great great. ಈಗ ನಾವು ಸೆಕೆಂಡ್ ಏನು ಸೆಕೆಂಡ್ ಲೆಸನ್ ಗ್ರೀಟಿಂಗ್ಸ್ ಆಯ್ತು. ಈಗ ಸೆಲ್ಫ್ ಇಂಟ್ರೊಡಕ್ಷನ್ ಆಯ್ತಲ್ಲ, ವೊಕ್ಯಾಬುಲರಿ. ಅದರಲ್ಲಿ ಗ್ರೀಟಿಂಗ್ಸ್ ಅಲ್ಲಿ ದಾನೆ, ದಾನೆ ಅಂದ್ರೆ ವಾಟ್. ಓಕೆ, ದಾದ ವಾಟ್. ಎಂಚ ಅಂದ್ರೆ ಹೌ. ಓಕೆ, ಉಲ್ಲ, ಉಲ್ಲ ಉಲ್ಲರು, ಇದ್ದೀರಾ. ಓಕೆ, ಎಂಚ ಉಲ್ಲ ಅಂದ್ರೆ ಇದು ಸಿಂಗ್ಯುಲರ್ ಫಾರ್ಮ್. ಉಲ್ಲರ್ ಅಂದ್ರೆ ಹೇಗೆ ಇದ್ದೀರಾ, ಹೌ ಆರ್ ಯು, ರೆಸ್ಪೆಕ್ಟೆಡ್ ಫಾರ್ಮ್. ಓಕೆ, ಉಲ್ಲಾರು respected form ending with normally R. ಉಲ್ಲರು, ಬರ್ಪರು, ಪೋಪರು. ಓಕೆ, ಅದು ಪ್ಲೂರಲ್ ಅಲ್ಲಿ ಇದ್ರೆ. ಓಕೆ, ಅಪ್ಪೆ ಅಮ್ಮೆ, ತಂದೆ ತಾಯಿ. ಅಜ್ಜಿರು, ಅಬ್ಬ ಅಥವಾ ಅಜ್ಜಿ, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್. ಮಾಮಿ ಸಮ್ಮಲೆ, ಮಾಮಿ ಅಂದ್ರೆ ಅತ್ತೆ, ಸಮ್ಮಲೆ ಅಂದ್ರೆ ಮಾವ. ಓಕೆ, ಮಾಮ ಮಾಮಿ ಅಂತಾನೆ ಹೇಳ್ತಾರೆ, ಮಾಮನ ಅಂತ ಹೇಳ್ತಾರೆ, ಮಾವ ಸಮ್ಮಲೆ ಅಂತಾನೆ ಹೇಳ್ತಾರೆ.
ಮಾಮನ್ನಿ ಎಲ್ಲರೂ ಹೇಳ್ತಾರೆ. ಓಕೆ, ಸಮ್ಮಳೆ ಒಂಥರ ಟಿಪಿಕಲ್ ತುಳು. ನಾನೇ ಹೇಳಿದ್ದು ಸಮ್ಮಳೆ ಅಂತ ನಮ್ಮ ಸೈಡ್ ಅಲ್ಲಿ. ಓಕೆ, ಜೋಕುಳು ಬಾಳೆಳು. ಜೋಕುಳು ಬಾಳೆಳು ಅಂದ್ರೆ ಏನು? ಜೋಕುಳು ಮಕ್ಕಳು, ಬಾಳೆ ಅಂದ್ರೆ ಸಣ್ಣ ಮಕ್ಕಳು. ಓಕೆ, ಕೈಕಂಜಿ. ಕೈಕಂಜಿ ಅಂದ್ರೆ ಇದು ದನ ಕರುಗಳಿರುತ್ತಲ್ಲ, ಅದಕ್ಕೆ ಕೈಕಂಜಿ ಹೇಳೋದು. ಈಗ ನಾರ್ಮಲ್ ಆಗಿ ದಾಣೆ ಎಂಚೊಳ್ಳರ ಕೈಕಂಜಿಲು ಇವ್ರು ಎಂಚೊಲ್ಲ, ಜೋಕುಳು ಕೈಕಂಜಿಲು ಎಂಚೊಲ್ಲ, ಆ ತರನು ಮುಂಚೆ ಈ ಕೃಷಿಯಲ್ಲಿ ಇದ್ದಾರೆಲ್ಲ ಆ ತರ ಮಾತಾಡ್ತಿದ್ರು. ಎಂಚೊಲ್ಲರು ಜೋಕುಳು ಕೈಕಂಜಿಲು ಎಂಚೊಲ್ಲ ಅಂದ್ರೆ ಎಲ್ರು ಹೆಂಗಿದ್ದೀರಾ ಅಂತದ ಅವರೇಜ್ ಮೀನಿಂಗ್. ಓಕೆ, ಓಕೆ. ಉಂಡು, ಈಗ ಸಮ್ ಅದರ್ ವೊಕ್ಯಾಬುಲರಿ. ಉಂಡು ಇಸ್ ದೇರ್, ಇಜ್ಜಿ ನಾಟ್ ದೇರ್ ಆತರ. ಉಂಡು ಅಂದ್ರೆ ಇದೆ, ಇಜ್ಜಿ ಅಂದ್ರೆ ಇಲ್ಲ. ಅಕ್ಕುಲು ಮುಕ್ಕುಲು. ಅಕ್ಕುಲು ಮುಕ್ಕುಲು ಅಂದ್ರೆ ಏನು ಸುರೇಶ್ ಅವರೇ? ಆ ಅವರು ಇವರು. ಹಾ, ಅವರು ಇವರು. ಓಕೆ, ಅವರು ಇವರು. ದಿಸ್ ಅಡ್ರೆಸ್ಸಿಂಗ್ ಫಾರ್ ಗ್ರೂಪ್. ಓಕೆ, ಗ್ರೂಪ್ ಹೇಳುವಂತದ್ದು. ಓಕೆ, that group, this group ಅಂತ. ಅಕ್ಕುಲು ಮುಕ್ಕುಳು. that people, these people. ಓಕೆ, ದಾಲ ಇಜ್ಜಿ ಅಂದ್ರೆ ಏನು? ಏನು ಇಲ್ಲ ಅಂತ. ಏನಿಲ್ಲ. ಹುಷಾರುಳ್ಳೆ. ಹುಷಾರಾಗಿದ್ದೀನಿ. ಹುಷಾರಾಗಿದ್ದೇನೆ. ಇಲ್ಲಲ್ಲಿ, ಮನೆಯಲ್ಲಿ. ಮನೆಯಲ್ಲಿ. ಬರ್ಸ, ಮಳೆ. ಮಳೆ. ಬರ್ಪೆ, ಬರುತ್ತೇನೆ. ಬರ್ತೇನೆ. ಬರುಡೆ, ಬರಲಾ ಅಂತಾನೆ ಸರ್. ಹಾ ಬರ್ಲಾ. ಹೋದು ಬರ್ಪೆ. ಹೋಗಿ ಬರ್ತೇನೆ. Okay, okay. Yeah. While initial communication, we will address Dane, Incha, Incha. At the ending also, ನಾನು ಹೋಗ್ತೇನೆ ಯಾನು ಪೋಪೆ ಅಂತ ಪಂಡ್ರೆ. ಓಕೆ, ಈವನ್ ಇಫ್ ಯು ಆರ್ ಗೋಯಿಂಗ್, ನಾವೇನ್ ಹೇಳ್ಬೇಕು? ಬರ್ತೇನೆ, ನಾನು ಹೋಗ್ತೇನೆ ಅಂತ ಹೇಳಿಕ್ಕಿಲ್ಲ. ಅದು ಇಸ್ ನಾಟ್ ಎ ಗುಡ್ ಕಲ್ಚರ್. ಯಾನು ಬರ್ಪೆ ಅಂತ ನಾಡು, ನಾನು ಬರ್ತೇನೆ ಅಂತ, ಐ ವಿಲ್ ಕಮ್ ಬ್ಯಾಕ್ ಅಂತ. ಓಕೆ, ಯಾನು ಬರ್ಪೆ, ಅಪ್ಪಣ ಬಾಯ್, ಏನ್ ಬರ್ಪೆ ಆತರ. ಅಥವಾ ಹೋದು ಬರ್ಪೆ, ಹೋಗಿ ಬರ್ತೇನೆ. ಓಕೆ, ಐ ವಿಲ್ ಗೋ ಅಂಡ್ ಕಮ್ ಬ್ಯಾಕ್ ಅಂತ. ಆತರ ಲಿಟರಲ್ ಮೀನಿಂಗ್ ಅದು. ಬಟ್ ಇದು ಅಟ್ ದ ಎಂಡ್ ಡಿಪಾರ್ಟ್ ಆಗುವಾಗ ಹೇಳುವಂತದ್ದು. ಓಕೆ, ಯಾನು ಪೋದು ಬರ್ಪೆ, ಯಾನು ಬರ್ಪೆ, ಯಾನು ಬರೋಡ, ಅಪ್ಪಣ ಬರೋಡೇನು ಅಂಚ. After ending, after all the communication finished, you are ending with these things. Yan barpe panda, yan baroda. Okay, atara helbeku. Ataradonu communication alli good culture. Okay, even if you are asking where are you going anta asking alli kuda, you have to use positive forms like that. Iru ode endike andre, ode andre ellige anta. Okay, iru ode, iru ದೂರ ಅಂತ ಕೇಳ್ಬೇಕು. ಇರು ದೂರ ಅಂತ, ನೀನು ಎಲ್ಲಿಗೆ ಅಂತ ಹೇಳಿಕ್ಕಿಲ್ಲ. ನೀವು ದೂರ ಹೊರಟದ್ದು ಆತರ. ಇರು ದೂರ ಅಂತ. ಅರ್ಥ ಆಯ್ತಾ? ಮತ್ತೆ ಯಾರಾದ್ರೂ ಒಳ್ಳೆ ಕಡೆ ಹೋಗ್ತಾ ಇದ್ದೀರಾ, ಅದು ನೀನು ಎಲ್ಲಿಗೆ ಅಂತ ಹೇಳಿದ್ರೆ ಅದು ಒಂಥರ ಅಪಶಕನ ಅಂತ ಫೀಲ್ ಮಾಡ್ತಾರೆ. ಓಕೆ, ನೀನು ದೂರ ಅಂತ ಹೇಳ್ಬೇಕು. ಓಕೆ, ಮುಂಚೆ ಊರಿನವರೆಲ್ಲ ನೀವು ಎಲ್ಲ ಕೋಳಿ ಅಂಕಕ್ಕೆ ಕೋಳಿ ಹಿಡ್ಕೊಂಡು ಹೋಗ್ತಾ ಇದ್ರು. ಓಕೆ, ಹೆಂಗೆ ಆವಾಗ ಎದುರು ಸಿಕ್ಕಿದ್ರೆ ಈ ಓಡನಿಕೆಯಿಂದ ಅವ್ರು ಬೈತಾರೆ. ಯಾಕೆಂದ್ರೆ ಸಮಥಿಂಗ್ ಬ್ಯಾಡ್ ವಿಲ್ ಹ್ಯಾಪನ್ ಅಂತ. ನೀವು ದೂರ ಅಂತ ಕೇಳ್ಬೇಕು ಅಂತಾರ. ಇರು ದೂರ. ಓಕೆ, ಇದು ಅರ್ಥ ಆಯ್ತಾ? ಒಂಥರ ಇದ್ರಲ್ಲಿ ಒಂದು ಸೆನ್ಸಿಟಿವ್ ಇದಿದೆ, ಯಾವ್ದು ಕಮ್ಯುನಿಕೇಶನ್ ಫಾರ್ಮ್. ಓಕೆ, ಇರು ದೂರ ಪಿದರ್ನ, ಇರು ದೂರ ಬಂದುಲಾರ. ಓಕೆ, it's not ode pondular. Meaning is one and same, ode rather dura. Okay, but you have to use that dura word. Okay,
Chait and Vicky. Are you getting? Bit. Are you following? Okay. Next next chapters. ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಂದು ಕೋರ್ಸ್ ವಿಡಿಯೋದ ಆಕ್ಸೆಸ್ ತಗೊಳ್ಳಿ. ಅಲ್ಲಿ ಐ ವಿಲ್ ಗಿವ್ ಮೋರ್ ಕಮ್ಯುನಿಕೇಶನ್ ಪಾರ್ಟ್ ಥಿಂಗ್. ಓಕೆ, ನೆಕ್ಸ್ಟ್ ಸೆಲ್ಫ್ ಇಂಟ್ರೊಡಕ್ಷನ್. ಸೆಲ್ಫ್ ಇಂಟ್ರೊಡಕ್ಷನ್ ಅಲ್ಲಿ ನೀವೇನ್ ಮಾಡ್ಬೇಕು? ಫಸ್ಟ್ ಯು ಹ್ಯಾವ್ ಟು ಡ್ರಾ ಸಮ್ what flow structure. You have to define a structure. First I am introducing my name, myself. After that my parents, like that. After that nanda uru, villages, or my education or age. ಆ ತರ ಮಾಡ್ಕೊಂಡು ಒಂದು ಸ್ಟ್ರಕ್ಚರ್ ಕೊಡ್ಬೇಕು. ಓಕೆ, ಈಗ ಇಲ್ಲಿ ವೊಕ್ಯಾಬುಲರಿ ನಾನು ಫಸ್ಟ್ ಗೆ ನೋಡೋಣ. ಎಣ್ಣ ಅಂದ್ರೆ ನನ್ನ, ಮೈನ್. ಎಂಕುಳು ವಿ. ಓಕೆ, ಎಂಕ್ಲೆನ ಅಂದ್ರೆ ಅವರ್. ನಿನ್ನ ಯುವರ್. ಈರಿನ ಯುವರ್ಸ್. ಓಕೆ, ನಿಕ್ಲೆನ ಗ್ರೂಪ್ ಹೇಳುವಂತದ್ದು ಯುವರ್ಸ್. ಓಕೆ, ಬೇಲೆ ವರ್ಕ್. ಬೇಲೆ ಅಂದ್ರೆ ವರ್ಕ್. ದಾನೆ ಅಂದ್ರೆ ವಾಟ್, ವೈ. ಓವು ಅಂದ್ರೆ ವಿಚ್. ದಾದ ವಾಟ್, ಎಂಚ ಹೌ. ಓಕೆ, ಪುದರ್. ಪುದರ್ ಮೀನ್ಸ್ ನೇಮ್. ಓಕೆ, ಎನ್ನ ಪುದರ್ ಡ್ಯಾಶ್, ಎನ್ನ ಪುದರ್ ಡ್ಯಾಶ್. ಓಕೆ, ಕ್ವಶನ್ ಕೇಳಿದ್ರೆ ಕ್ವಶನ್ ಯಾವ ತರ ಕೇಳ್ಬೋದು? ನಿನ್ನ ಪುದರ್, ಎನ್ನ ಪುದರ್ ಡ್ಯಾಶ್. ಡ್ಯಾಶ್ ಅಂದ್ರೆ ಹೆಸರು ಹಾಕ್ಬೇಕಲ್ಲಿ, ಡ್ಯಾಶ್ ಅಂತ ಹೇಳೋದಲ್ಲ. ಓಕೆ, ನಿನ್ನ ಪುದರ್ ಎಂಚ. ವಾಟ್ ಈಸ್ ಯುವರ್ ನೇಮ್? ನಿನ್ನ, ನಿನ್ನ ಪುದರ್ ಎಂಚ. ಯುವರ್ ನೇಮ್ ವಾಟ್? ಇಟ್ಸ್ ಲಿಟರಲ್ ಟ್ರಾನ್ಸ್ಲೇಷನ್. ಓಕೆ, ನಿನ್ನ ಪುದರ್ ಎಂಚ. ಓಕೆ, ಸೊ ಈ ಪುದರ್, ನಿನ್ನ ಅಂಡ್ ಪುದರ್ ಈ ರಿಪ್ಲೇಸ್ ಮಾಡಿ. ನಿನ್ನ, ನಿನ್ನ ಬದಲು ಎನ್ನ ಬದಲು ಎನ್ನ ಅಮ್ಮನ, ಎನ್ನ ಅಪ್ಪನ, ಎನ್ನ ಅಜ್ಜಿರ್ನ, ಎನ್ನ ಮೆಗ್ಗೆನ, ಎನ್ನ ಅಕ್ಕನ. ಆತರ ಅದೊಂದು 10 ಸೆಂಟೆನ್ಸ್. ವಿಲ್ ಟ್ರೈ ವಿತ್ 10 ಸೆಂಟೆನ್ಸ್. ಓಕೆ, ಎನ್ನ ಪುದರ್ ಸತೀಶ್. ಎನ್ನ ಅಮ್ಮನ ಪುದರ್ ಡ್ಯಾಶ್, ಎನ್ನ ಅಪ್ಪನ ಪುದರ್ ಡ್ಯಾಶ್, ಎನ್ನ ಅಜ್ಜಿರ್ನ ಪುದರ್ ಡ್ಯಾಶ್, ಎನ್ನ ಅಕ್ಕನ ಪುದರ್ ಡ್ಯಾಶ್. ಓಕೆ, ಈ ತರ. ಸೊ ಇದ್ರಲ್ಲಿ ಒಂದು 10 ಸೆಂಟೆನ್ಸ್ ಮಾಡ್ಲಿಕ್ಕೆ ಕಲಿಬೇಕು. ಅದನ್ನು ಫಾಸ್ಟ್ ಆಗಿ ಹೇಳಿ ಕಲಿಬೇಕು. ಓಕೆ, ನೆಕ್ಸ್ಟ್ ಊರು. ಊರು, ಊರು ವಿಲೇಜ್. ಇಲ್ಲ ಅಂದ್ರೆ ಮನೆ. ಓಲ್ ಅಂದ್ರೆ ವ್ಯಾರ್. ಓಕೆ, ಎನ್ನ ಊರು ಕುಡ್ಲ, ಎನ್ನ ಊರು ಬ್ಯಾಂಗ್ಳೂರು, ಎನ್ನ ಊರು ಶಿವಮೊಗ್ಗ, ಎನ್ನ ಊರು ಬಾಂಬೆ, ಎನ್ನ ಊರು ಟೊರೆಂಟೊ. ಓಕೆ, ಇಲ್ಲಿ ಮೀನ್ಸ್ ಹೋಮ್. ಎನ್ನ ಇಲ್ಲಿ ಬ್ಯಾಂಗ್ಳೂರು ಡು, ಅಲ್ಲಿ ಒಂದು ಸಫಿಕ್ಸ್ ಆಡ್ ಮಾಡ್ಬೇಕು ಎಂಡಿಗೆ. ಬ್ಯಾಂಗ್ಳೂರು ಡು, ಬ್ಯಾಂಗ್ಳೂರಿನಲ್ಲಿ. ಇನ್ ಬ್ಯಾಂಗ್ಳೂರ್. ಓಕೆ, ಮೀನ್ಸ್ ದಿಸ್ ಇಲ್ಲಿ ಹೋಮ್ ಹೇಳುವಂತದ್ದು. ಎನ್ನ ಇಲ್ಲಿ ಶಿವಮೊಗ್ಗಡ್, ಎನ್ನ ಇಲ್ಲಿ ಕುಡ್ಲಡ್, ಎನ್ನ ಇಲ್ಲಿ ಬಂಟ್ವಾಳಡ್. ಓಕೆ, ಎನ್ನ, ಎನ್ನ ಮೀನ್ಸ್ ನನ್ನ. ಎಂಕ್ಲೆನ ಮೀನ್ಸ್ ಪ್ಲೂರಲ್ ಫಾರ್ಮ್. ಎಂಕ್ಲೆನ ಇಲ್ಲ ಟೊರೆಂಟೊಡು, ಎಂಕ್ಲೆನ ಇಲ್ಲ ಬ್ಯಾಂಗ್ಳೂರು ಡು, ಬ್ಯಾಂಗ್ಳೂರು ಡ್, ಬ್ಯಾಂಗ್ಳೂರು ನಲ್ಲಿ. ಇನ್ ಬ್ಯಾಂಗ್ಳೂರ್, ಬ್ಯಾಂಗ್ಳೂರು ಡು ಅಂತ ಹೇಳೋದು. ಓಕೆ, ಬೇಲೆ. ಬೇಲೆ ಮೀನ್ಸ್ ವರ್ಕ್. ಓಕೆ, ಓದೊಂದು. ಓದೊಂದು ರೀಡಿಂಗ್ ಕಂಟಿನ್ಯೂಸ್ ಫಾರ್ಮ್. ಓಕೆ, ಓದೊಂದು, ಓದು, ಓದೊಂದು. ಓಕೆ, ಕಲ್ತೊಂದು ಸ್ಟಡಿಂಗ್. ಓಕೆ, ಯಾನು ಓದೊಂದು ಉಲ್ಲೆ. ಉಲ್ಲೆ ಅಂದ್ರೆ ಇದ್ದೇನೆ, ಇದ್ದೇನೆ. ಓಕೆ, ಈಗ ಐ ಆಮ್ ಸ್ಟಡಿಂಗ್. ಯಾನ್ ಓದೊಂದುಲ್ಲೆ, ಯಾನ್ ಕಲ್ತೊಂದುಲ್ಲೆ. ಓಕೆ, ಯಾನ್
ಬೇಲೆ ಮಲ್ತೊಂದುಲ್ಲೆ. ಯಾನು ಸಾಫ್ಟ್ವೇರ್ ಇಂಜಿನಿಯರ್ ಆದ್ ಬೇಲೆ ಮಲ್ತೊಂದುಲ್ಲೆ. ಯಾನು ಸಾಫ್ಟ್ವೇರ್ ಇಂಜಿನಿಯರ್ ಆದ್ ಬೇಲೆ ಮಲ್ತೊಂದುಲ್ಲೆ. ಯಾನು ಮೆಕ್ಯಾನಿಕ್ ಆದ್ ಬೇಲೆ ಮಲ್ತೊಂದುಲ್ಲೆ. ನಾನು ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಓಕೆ. ನೆಕ್ಸ್ಟ್ ಪ್ರಾಯ. ಪ್ರಾಯ ಅಂದ್ರೆ ಏಜ್. ಏತ್ ಅಂದ್ರೆ ಹೌ ಮಚ್. ಓಕೆ. ಇಲ್ಲಿ ಕ್ವಶನ್ ಕೇಳುವಾಗ ಇಲ್ಲಿ ಊರಿಗೆ ಕೆಲಸ ಇನ್ನ ಊರು ಓಲು. ನಿನ್ನ ಊರು ಓಲು. ಓಲು ಅಂದ್ರೆ ವೇರ್. ಕ್ವಶನ್. ನಿನ್ನ ಇಲ್ಲು ಓಲು. ಓಕೆ. ಇನ್ನ ಇಲ್ಲು ಕುಡ್ಲಾಡು. ಇಲ್ಲಿ ಅದೇ ತರ ಈರು ದಾದ ಬೇಲೆ ಮಲ್ತೊಂದು ಉಲ್ಲಾರು. ಈ ಸಿಂಗಲ್ ಫಾರ್ಮ್. ಈ ದಾದ ಬೇಲೆ ಮಲ್ತೊಂದು ಉಲ್ಲ. ಓಕೆ. ಈರು ಉಲ್ಲರು. ಈ ಉಲ್ಲ. ಓಕೆ. ಈರು ದಾದ ಬೇಲೆ ಮಲ್ತೊಂದು ಉಲ್ಲರು. ಓಕೆ. ನೆಕ್ಸ್ಟ್ ಏಜಿಗೆ ಕೇಳುವಾಗ ಎಂಕ್ 16 ವರ್ಷ ಪ್ರಾಯ. ಎಂಕ್ ಟು ಮೀ ನನಗೆ 16 ವರ್ಷ 12 ಇಯರ್ ಪ್ರಾಯ. ಓಕೆ. ಈಗ ಬ್ಲೈಂಡ್ ಆಗಿ ಇದನ್ನು ಕಲೀರಿ. ಅರ್ಥ ಆಗಿಲ್ಲ ಅಂದ್ರ ಲರ್ನ್ ಸೆಂಟೆನ್ಸ್ ಬೈ ಸೆಂಟೆನ್ಸ್, ನಾಟ್ ವರ್ಡ್ ಬೈ ವರ್ಡ್. ಓಕೆ. ಈಗ 16 ವರ್ಷ ಅಂದ್ರೆ ನಿಮ್ಗೆ ನಂಬರ್ ಗೊತ್ತಿಲ್ಲ, ಜಸ್ಟ್ ಈಗ ಒಂದು ತಿಳ್ಕೊಳ್ಳಿ 16 ವರ್ಷ ಪ್ರಾಯ ಅಂತ ಅಥವಾ ಏನೋ ಒಂದು. ಆಮೇಲೆ ನಂಬರಿಂಗ್ ಕಲಿಯುವಾಗ ಅದೆಲ್ಲ ಬರುತ್ತೆ ಇನ್ನೊಂದ್ಸಲ ಸೆಕೆಂಡ್ ರೌಂಡ್. ಓಕೆ. ಎಂಕ್ 16 ವರ್ಷ ಪ್ರಾಯ. ಎಂಕ್ 34 ವರ್ಷ ಪ್ರಾಯ. ಓಕೆ. ಇನ್ ಕ್ವಶನ್ ಈರೆಗೆ ಏತು ವರ್ಷ ಪ್ರಾಯ. ಈರೆಗೆ ನಿಕ್ ಏತು ವರ್ಷ ಪ್ರಾಯ. ಓಕೆ. ಇಷ್ಟ. ಇಷ್ಟ ಅಂದ್ರೆ ಲೈಕ್ ಹಾಬೀಸ್. ಹವ್ಯಾಸ ಸೇಮ್ ಇನ್ ಕನ್ನಡ. ಎಂಕ್ ಓದಿನ ಹವ್ಯಾಸ ಉಂಡು, ಅಭ್ಯಾಸ ಉಂಡು. ಅಭ್ಯಾಸ ಅಂತ ಇರ್ಬೋದು. ಓಕೆ. ಎಂಕ್ ಕ್ರಿಕೆಟ್ ಗೊಬ್ಬರ ಇಷ್ಟ. ಎಂಕ್ ಒಣಸ ಮನ್ಪರ ಇಷ್ಟ. ಎಂಕ್ ಗೊಬ್ಬರ ಇಷ್ಟ. ಎಂಕ್ ಓದಿನ ಪಂಡ ಇಷ್ಟ. ಎಂಕ್ ಓದಿನ ಅಭ್ಯಾಸ ಉಂಡು. ಓಕೆ. ಇದಿಷ್ಟು. ಈ ತರ ನೀವು ಆಕ್ಟಿವಿಟೀಸ್ ಮಾಡಬೇಕು. ಓಕೆ. ಎಲ್ಲ ಇದ್ದೀರಾ? ಹಾ ಸರ್. ಇದು ಸೆಲ್ಫ್ ಇಂಟ್ರೊಡಕ್ಷನ್ ಅಲ್ಲಿ ಬರುವಂತದ್ದು. ಗೊತ್ತಾಯ್ತಾ? ಓಕೆ. ಶಾಲ್ ವಿ ಪ್ರಾಕ್ಟೀಸ್ ನಾವ್? ಓಕೆ. ಈಗ ಎಷ್ಟು ಮಂದಿ ಇದ್ದೀರಾ ಇಲ್ಲಿ? 1 2 3 4 5 6 7 8. 8 ಮಂದಿ ಇದ್ದೇವೆ ಅಲ್ವಾ? ನಾನು ಇವಾಗ 8 ಅಂದ್ರೆ 3 ಗ್ರೂಪ್ ಮಾಡ್ತೇನೆ. you will get group alert. At least 3 or 2 people's group ಆಗುತ್ತೆ ಇಲ್ಲಿ. ಓಕೆ. ನೀವಲ್ಲಿ ನಿಮ್ಮ ಪರಿಚಯ ಸ್ಟಾರ್ಟಿಂಗ್ ಇಂದ ಪರಿಚಯ ಮಾಡಿಕೊಂಡು ಇದು ಮಾಡಬೇಕು. ಓಕೆನಾ? ರೆಡಿ? ನಿಮ್ಗೆ ಗ್ರೂಪ್ ಅಲರ್ಟ್ ಬರುತ್ತೆ. ಕ್ರಿಯೇಟ್ ಬ್ರೇಕ್ಔಟ್ ರೂಮ್. ಬ್ರೇಕ್ಔಟ್ ಬೇರೆ ಬೇರೆ ರೂಮ್ಗೆ ಕ್ರಿಯೇಟ್ ಆಗುತ್ತೆ. ಈಗ 3 ಗ್ರೂಪ್ ಮಾಡ್ತೇನೆ ನಾನು ಇವಾಗ. ಐ ವಿಲ್ ಚೆಕ್ ಆಫ್ಟರ್ ದಟ್. ಓಕೆ. as participant choose room. Okay. ವಸಂತ ಚೈತ್ರ. ಓಕೆ. ನೀವಲ್ಲಿ ಮಾತಾಡ್ಬೇಕು. ಓಕೆನಾ? you have to open your mouth, then only you can learn, otherwise there is no use. Vicky. ಓಕೆ. ಓಕೆ. ಈಗ ಓಪನ್ ಮಾಡ್ತೇನೆ. ಆ ರೂಮ್ಗೆ ಹೋಗಿ ನೀವು ನಿಮ್ಮಷ್ಟಕ್ಕೆ ಡಿಸ್ಕಷನ್ ಮಾಡ್ಬೇಕು. ಜಾಯ್ನ್ ಆಗಿ. ಗೋ ಟು ಯುವರ್ ರೂಮ್. ವಿಕ್ಕಿದ್ ಯಾವ್ದು ರೂಮ್? You got alert. Go there and talk with your team people. Wiki loda. Great.
ಚೈತ್ಯಕ್ಕೆ ವಾಪಸ್ ಬಂದಿರೋದು? So
ಮತ್ತೆಲ್ಲ ಬರ್ತಾರಾ? ಯಾನ್ ಬರ್ತೇ ಸರ್. How was your experience? It's good. Great. Okay, sir. Great. ನೈಸ್ ನೈಸ್. ಹಾಕಿದ್ದೇನೆ. ಮಾತೆಲ್ಲ ಪಾತಿರ್ಯಾರ? ಹಾ ಓಕೆ, ಸುರೇಶ್ ಅವ್ರೀಗ ಉಳಿದವ್ರದ್ದು ಪರಿಚಯ ಮಾಡಿ. ನಿಮ್ಗೆ ಯಾರೆಲ್ಲ ನಿಮ್ಮ ರೂಮ್ ಅಲ್ಲಿ ಇದ್ರು ತುಳುವಲ್ಲಿ ಏರ್ ಮಾತಾಡ್ತೀರಿ? என்னோட கிளாஸ் எனக்கு என்னோட நியூ ஃப்ரெண்ட் ఆయన புதர் ரவி. ಹ್ಮ್ రవి ఆయన ಶಿವಮೊಗ್ಗ ಇಪ್ಪುನ ಹ್ಮ್ ఆయనకి రెడ్డి జోకులు ಹ್ಮ್ ಸುರತ ಮಗಳು. ಹ್ಮ್ You have to use R. I means singular form without respect. Okay. Arena, Arena pudar. ಆಯೇ ಆರು. R. I means you can, for younger one, you can use I. Okay. younger, he is younger only. Okay. Younger means, okay, younger means close, no, friend or our relative, you can use. Otherwise, in Tulu, no, even our small infant kid girls now ಬಹುವಚನ ಯೂಸ್ ದಾನೆ ಮಗ. ಏನ್ ಸರ್ ಅದು ಆಯರನ ಅಂತ ಯೂಸ್ ಮಾಡ್ಬೇಕಾ? ಆರೆನ ಆರೆಗ್ ರೆಡ್ಡು ಜೋಕುಲು ಸುರತ ಮಗಳು ಆಲೆಗ್ ಏನ್ ಅದು ಕರೆಕ್ಟಾ? ಅದನ್ನೇನಂತಾರೆ? ಮಗಳ ಅವ್ರ ಮೊದಲ ಮಗಳಿಗೆ ಅಂತ ಆಲೆಗ್ ಕರೆಕ್ಟಾ? ಅವಳಿಗೆ ಆಲೆಗ್ 2 ವರ್ಷ. ರೆಡ್ ಮಗೆ ಆರೆಗ್ 1 ವರ್ಷ. ಆರೆಗ್ ಬ್ಯಾಂಗ್ಳೂರ್ ಸಾರಿ ಶಿವಮೊಗ್ಗಡು ಇಪ್ಪುನ ಆರೆಗ್ ಮೆಡಿಕಲ್ ಫೀಲ್ಡ್ ಬೇಲೆ ಮಂತೊಂದುಲ್ಲರು. ಓಕೆ, ಗ್ರೇಟ್. ಮಣಿಯಾ ಸರ್, ನಮಸ್ಕಾರ. ಏರ್ ದಿಕ್ಕಿರಿ ನ್ಯೂ ಫ್ರೆಂಡ್ ಯಾರನ್ನ ಪರಿಚಯ ಮಾಡಿ? ಆರೆನ ಪುದರ್ ಐ ಥಿಂಕ್ ಶ್ವೇತಾ. ಆರು ಬಾಂಬೆಡ್ ಉಳ್ಳರು. ಐ ಥಿಂಕ್ ಸಾಫ್ಟ್ವೇರ್ ಪ್ರೈವೇಟ್ ಬೇಲೆ ಮಲ್ತೊಂದುಲ್ಲರು. ಆರೆನ ಹವ್ಯಾಸ ಡ್ಯಾನ್ಸಿಂಗ್. ಓಕೆ, ಗ್ರೇಟ್. ರಘುನಾಯ್ಕರೇ, ರಘುನಾಯ್ಕ ಇದ್ದೀರಾ? ಏರ್ನ ಗುರ್ತಾಂಡು ಏರ್ನ ಪರಿಚಯ ಆಂಡು? ಕ್ಲಾಸ್ಲ ಸುರೇಶ್ ಅವರು ಬೆಂಗಳೂರಲ್ಲಿ ಉಳ್ಳದು. ಅವರು ಪೆಟ್ರೋಲ್ ಬಂಕ್ ಉಂಡು. ಅವರಿಗೆ ರೆಡ್ ಜೋಕ್ಲು. ವೈಫ್ ತುಳು ಬರ್ಪುಂಡು. ಬುಕ್ಕ. ಓಕೆ, ನೆಕ್ಸ್ಟ್ ಚೈತ್. ಈರ್ನ ರೂಮ್ ಎಂಚ ಅನ್ಮಿಟ್ ಮನ್ಪುಲೆ ಏರ್ ತಿಕ್ಕಿಯರ್ ಈರೆಗೆ ಏರ್ ಫ್ರೆಂಡ್ ಆಯ್ರು ಚೈತ್. ಅನ್ಮ್ಯೂಟ್ ಮನ್ಪು ಚೈತ್. Sorry. How was your... There's something. So just checking time. Okay. Tell me, how was your group discussion there? Who got? So basically, the group discussion was first. What is your name? My name is Sanif.
You have to reply with the Tulu. You have to speak in Tulu. In Pudali. So, You use a little bit word English, Konglish mixing is okay. Okay. okay, so with so so like done so like done the name basically, and then put the Sanif, then then Wanasanda, instead Wanasanda, you, and then Irnavanasanda. yeah, in Wanasanda, then noodles, and then like it was Arna Pudarincha, in a friend and a group with a posa friend. Arna Pudarincha. then after that it was Okay. Then great. Anjivrada Muji Nala Iji One minute. You learn number also. Ombatu Hatu Patu Patunji Patnala Pat Muji Patna Patiji Pat. Okay, great. But I not told to learn the number, right? Number kalto intara Vasanta madam. Arapudarinchi kotha idinge. Okay, next. Where is your brother? I will tell him. Here, madam, enchant. Like under in a partner, Samit. He's our Kaltan Solero. Arna Ur Bantwala, Toronto. Very nice boy. Twin. Ede joklo. Good. Great. Hi, irna Pudarincha. Baba, irna Pudarincha. Vaishnavi. Hi. Great. Alega kalpa kodogudu. Tara. Yes, starting day only Kalpana ಬಗ್ಗೆ focus ಮಾಡಿ. Once you jump into comfort, you can't be. Aitara English kalpa koltane iddi alage. Pura kannada ante paatirodu. Ite Tulu. ಶಾಲೆ ಪೊಣ್ಣ ಪೂರ ಬರ್ಕೊಂಡು ಬೊಕ್ಕ Kannada, English, anyhow, now the technical ecosystem is very good. They can learn. Tulu is the problem. So that comes from itara mood or the barodo. Okay. Doctor, ನಿಮ್ಗೆ ಬರೋದು ಎಷ್ಟು ಬರುತ್ತೆ ನಿಮ್ಗೆ ತುಳು? ಕಲಿಬಹುದು, ಆರಾಮದಲ್ಲಿ ಕಲಿಬಹುದು. ಓಕೆ. ಒಂದಂದ್ರೆ ನಾನು ಬೇರೆ 2 ಪ್ಲಾನ್ ಇದೆ. ಇದು ಈ ಕ್ಲಾಸ್ ಫ್ರೀ ಆಗಿ ರನ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ, ಅಂಡ್ ವಾಟ್ಸ್ಆಪ್ ಗ್ರೂಪ್ ಆನ್ ಎಕ್ಸ್ಟೆಂಡೆಡ್ ಐ ವಿಲ್. ಓಕೆ, ಅದರ್ ಸಪೋರ್ಟ್ ಸಿಸ್ಟಮ್ ಐ ಆಮ್ ಪ್ಲಾನಿಂಗ್. ಓಕೆ, ಈ ತರ ನಾನು ಇದು ಲೈವ್ ಸ್ಟಾಪ್ ಮಾಡ್ತೇನೆ.